ವೀಕ್ಷಕರೇ ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತನ್ಯ ಮಾಣಿಲ. ಇಂದು ನಾವು ದೇರಳಕಟ್ಟೆಯ ಜುಲೈಖಾ ಎನ್ನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಡಿಯೇಷನ್ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಚ್ಯುತ್ ನಾಯ್ಕ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ರೇಡಿಯೇಷನ್ ಆಂಕಾಲಜಿ, ಎನಪೋಯ ಮೆಡಿಕಲ್ ಕಾಲೇಜು, ದೇರಳಕಟ್ಟೆ, ಮಂಗಳೂರು. ಬನ್ನಿ ಅವರನ್ನು ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ನನ್ನ ಮೊದಲನೇ ಕ್ವಶನ್ ನಿಮಗೆ, ರೇಡಿಯೇಷನ್ ಥೆರಪಿ ಅಂದರೆ ಏನು? ಸೊ ರೇಡಿಯೇಷನ್ ಥೆರಪಿ ಅಂದರೆ ಪೇಷಂಟ್ಸ್ ನಮ್ಮ ಹತ್ರ ಫಸ್ಟ್ ಟೈಮ್ ಬರುವಾಗ ಎಲ್ಲ ಟೈಮಲ್ಲಿ ರೇಡಿಯೇಷನ್ ಅಂತ ಕೇಳಿದರೆ ಶಾಕ್ ಇಲ್ಲ ಕರೆಂಟ್ ಆ ಥರ ಹೇಳ್ತಾರೆ. ಬಟ್ ನಾನು ಇದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಇದು ಶಾಕ್ ಕರೆಂಟ್ ಅಂತ ಏನಿಲ್ಲ. ಯಾವುದಾದ್ರೂ ಒನ್ ಟೈಮ್ ನಾವು ಎಕ್ಸ್ರೇ ಇಲ್ಲಾಂದರೆ ಸಿ ಟಿ ಸ್ಕ್ಯಾನ್ ಮಾಡಿಸ್ತಿರ್ತೀವಲ್ಲ, ಸೊ ಇಟ್ ಈಸ್ ಜಸ್ಟ್ ಲೈಕ್ ಎಕ್ಸ್ರೇ ಮೆಷಿನ್ ಇಲ್ಲಾಂದರೆ ಸಿ ಟಿ ಸ್ಕ್ಯಾನ್ ಮೆಷಿನ್ ಒಳಗಡೆ ಪೇಷಂಟನ್ನು ಮಲಗಿಸೋದು. ಒಂದು 10 ಇಲ್ಲ ಅಂದರೆ 15 ನಿಮಿಷ ಒಳಗಡೆ ಟ್ರೀಟ್ಮೆಂಟ್ ಮುಗಿಯುತ್ತೆ. ಅದಾದಮೇಲೆ ಮನೆಗೆ ಹೋಗೋದವರು. ಸೊ ಯಾವುದು ನಾವು ಪೇಷಂಟನ್ನು ಸುಟ್ಟರು ಇದು ಮಾಡೋದು ಆ ಥರ ಏನು ಮಾಡೋದಿಲ್ಲ ನಾವು. ಸೊ ಇಟ್ ಈಸ್ ಅ ಪೇನ್ಲೆಸ್ ಟ್ರೀಟ್ಮೆಂಟ್ ಕೊಡುವಾಗ ಏನು ಇಂಜೆಕ್ಷನ್ ಕೊಡೋದಿಲ್ಲ, ನೀಡಲ್ ಹಾಕೋದಿಲ್ಲ. ಸೊ ಪೇಷಂಟ್ಸ್ ನೀಡ್ ನಾಟ್ ಬಿ ಅಫ್ರೇಡ್ ಆಫ್ ದ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ. ಓಕೆ, ರೇಡಿಯೇಷನಲ್ಲಿ ಯಾವೆಲ್ಲ ವಿಧ ಬರುತ್ತೆ? ಸೊ ಜನರಲಿ ನಾವು ಎಕ್ಸ್ರೇ ಮೆಷಿನ್ ಉಂಟಲ್ಲ, ಅದೇ ಥರ ಎಕ್ಸ್ರೇಸೇ ಟ್ರೀಟ್ಮೆಂಟ್ ಕೊಡೋದು ರೇಡಿಯೇಷನಲ್ಲಿ. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಕಿಲೋ ವೋಲ್ಟೇಜ್ ಎಕ್ಸ್ರೇ ಅಂತ ಹೇಳ್ತೀವಿ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಕಿಲೋ ವೋಲ್ಟೇಜ್ ಎಕ್ಸ್ರೇ, ಮೆಗಾ ವೋಲ್ಟೇಜ್ ಎಕ್ಸ್ರೇಸ್ ಅಂದರೆ ನಾರ್ಮಲ್ ಎಕ್ಸ್ರೇಕ್ಕಿಂತ ಒಂದು 10 ಟೈಮ್ಸ್ ಪವರ್ಫುಲ್ ಇಲ್ಲಾಂದರೆ ಶಕ್ತಿಶಾಲಿ ಇರೋದು ಎಕ್ಸ್ರೇಸಿಗೆ ಯೂಸ್ ಮಾಡಿ ನಾವು ಕ್ಯಾನ್ಸರನ್ನು ಟ್ರೀಟ್ ಮಾಡೋದು. ಸೊ ದಟ್ ಇಸ್ ಬೇಸಿಕಲಿ ರೇಡಿಯೇಷನ್ ಟ್ರೀಟ್ಮೆಂಟ್. ಡಾಕ್ಟರ್, ಟೈಪ್ಸ್ ಆಫ್ ರೇಡಿಯೇಷನ್ ಅಂದ್ರೇನು? ಅಂದರೆ ರೇಡಿಯೇಷನ್ ನಾವು ಹೇಗೆ ಕೊಡ್ಬೋದು ಅಂದರೆ, ಒಂದಂದರೆ ಎಕ್ಸ್ಟರ್ನಲ್ ಆಗಿ ಅಂದರೆ ಹೊರಗಿಂದ ರೇಡಿಯೇಷನ್ ಕೊಡ್ಬೋದು. ಅದಕ್ಕೆ ನಮ್ಮ ಲೀನಿಯರ್ ಆಕ್ಸಲರೇಟರ್ ಮೆಷಿನ್ ಅಂತ ಇರ್ತದೆ. ಆ ಮೆಷಿನಲ್ಲಿ ಎಕ್ಸ್ರೇಸ್ ಪ್ರೊಡ್ಯೂಸ್ ಆಗಿ ಅದು ಪೇಷಂಟ್ ಬಾಡಿ ಒಳಗಡೆ ನಾವು ಫೈರ್ ಮಾಡೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಎಕ್ಸ್ಟರ್ನಲ್ ರೇಡಿಯೇಷನ್. ಇನ್ನೊಂದು ಟೈಪ್ ಏನಿರ್ತದೆ ಅಂದರೆ ಇಂಟರ್ನಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಇಂಟರ್ನಲ್ ರೇಡಿಯೇಷನ್ ಅಂದರೆ ಬಾಡಿ ಒಳಗೆ ನಾವೊಂದು ಟ್ಯೂಬ್ಸ್ ಹಾಕಿ, ಅದು ನಾವು ಜನರಲಿ ಆಪ್ರೇಷನ್ ಥಿಯೇಟರಲ್ಲಿ ಹಾಕ್ತೀವಿ. ಅದು ಟ್ಯೂಬ್ಸ್ ಹಾಕಿ ಅದರ ಒಳಗಿಂದ ರೇಡಿಯೇಷನ್ ಪೇಷಂಟ್ ಬಾಡಿ ಒಳಗಡೆ ಹೋಗಿ ಮತ್ತು ವಾಪಸ್ ಮೆಷಿನ್ ಒಳಗಡೆ ಬರ್ತದೆ. ಸೊ ದ್ಯಾಟ್ ಈಸ್ ಇಂಟರ್ನಲ್ ರೇಡಿಯೇಷನ್. ಸೊ ಬ್ರಾಡ್ಲಿ ಇದು 2 ಟೈಪ್ ರೇಡಿಯೇಷನ್ ನಮ್ಮ ಜುಲೈಖಾದಲ್ಲಿ ಅವೈಲಬಲ್ ಇದೆ. ಸರ್, ಬ್ರಾಂಕಿಥೆರಪಿ ಅಥವಾ ಇಂಟರ್ನಲ್ ರೇಡಿಯೇಷನ್ ಅಂದರೆ ಏನು ಸರ್? ಸೊ ಬ್ರಾಂಕಿಥೆರಪಿ ನಾವು ಈಗ ಒಳಗಿಂದ ಪೇಷಂಟ್ ಬಾಡಿ ಒಳಗಿಂದ ರೇಡಿಯೇಷನ್ ಕೊಡಲಿಕ್ಕೆ ನಾವು ಬ್ರಾಂಕಿಥೆರಪಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇಂಟರ್ನಲ್ ರೇಡಿಯೇಷನ್ ಅಂತ ಕೂಡ ಹೇಳ್ಬೋದು. ಸೊ ಅದು ಜನರಲಿ ನಾವು ಯೂಸ್ ಮಾಡೋದು ಹೆಡ್ ಆ್ಯಂಡ್ ನೆಕ್ ಅಂದರೆ ಬಾಯಿದು ಕ್ಯಾನ್ಸರಲ್ಲಿ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಗರ್ಭಚೀಲ ಕ್ಯಾನ್ಸರಿಗೆ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಹೇಗೆ ಅಂದರೆ ಪೇಷಂಟಿಗೆ ಅನೆಸ್ಥಿಷ್ಯಾ ಅಂದರೆ ಇಂಜೆಕ್ಷನ್ ಕೊಟ್ಟು ಆಪ್ರೇಷನ್ ಥಿಯೇಟರಲ್ಲಿ ಹೋಗಿ ಮಲಗಿಸಿ ಅಲ್ಲಿ ನಾವು ಟ್ಯೂಬ್ ಹಾಕ್ತೀವಿ. ಗಡ್ಡೆ ಹತ್ರ ಟ್ಯೂಬ್ ಹಾಕ್ತೀವಿ, ಕ್ಯಾನ್ಸರ್ ಗಡ್ಡೆ ಹತ್ರ. ಸೊ ಟ್ಯೂಬ್ ಹಾಕಿದ ಮೇಲೆ ಮತ್ತೆ ನಾವು ಪೇಷಂಟಿಗೆ ನಮ್ಮ ಟ್ರೀಟ್ಮೆಂಟ್ ರೂಮಿಗೆ ಕರ್ಕೊಂಡು ಬರ್ತೀವಿ. ಅಲ್ಲಿಂದ ಸಿ ಟಿ ಸ್ಕ್ಯಾನ್ ಮಾಡಿ ಕಂಪ್ಯೂಟರಲ್ಲಿ ಪ್ಲ್ಯಾನ್ ಮಾಡ್ತೀವಿ ಎಲ್ಲಿಂದ ರೇಡಿಯೇಷನ್ ಹೋಗಬೇಕು, ಹೇಗೆ ಕೊಡಬೇಕು ಅಂತ ಹೇಳಿ. ಸೊ ಬ್ರಾಂಕಿಥೆರಪಿದು ಸ್ಪೆಷಾಲಿಟಿ ಏನಂದರೆ ಅದರಲ್ಲಿ ನಾವು ತುಂಬ ಹೈ ಡೋಸ್ ರೇಡಿಯೇಷನ್ ಕೊಡ್ಬೋದು ದ್ಯಾನ್ ನಾರ್ಮಲಿ ಪಾಸಿಬಲ್. ಈಗ ಹೊರಗಿಂದ ಮೆಷಿನಲ್ಲಿ ರೇಡಿಯೇಷನ್ ಕೊಡುವಾಗ ನಮಗೆ ಈಗ ಫಾರ್ ಅನ್ ಎಕ್ಸಾಂಪಲ್ 2 ಗ್ರೇ ರೇಡಿಯೇಷನ್ ಪರ್ ಡೇ ನಾವು ಕೊಡ್ತೀವಿ ಹೊರಗಿಂದ ರೇಡಿಯೇಷನ್ ಕೊಡುವಾಗ. ಬಟ್ ಬ್ರಾಂಕಿಥೆರಪಿಯಲ್ಲಿ ನಾವು ರೇಡಿಯೇಷನ್ ಕೊಡುವಾಗ ಆಲ್ಮೋಸ್ಟ್ ಒಂದು 10 ಟೈಮ್ಸ್ ಆಲ್ಮೋಸ್ಟ್ 20 ಗ್ರೇ ಅಷ್ಟು ಪರ್ ಸಿಟ್ಟಿಂಗಲ್ಲಿ ನಾವು ರೇಡಿಯೇಷನ್ ಕೊಡ್ಬೋದು. ಸೊ ಅದರಲ್ಲಿ ಅಡ್ವಾಂಟೇಜ್ ಏನಿರ್ತದೆ ಅಂದರೆ ಜಾಸ್ತಿ ನಾವು ರೇಡಿಯೇಷನ್ ಡೋಸು ಟ್ಯೂಮರಿಗೆ ಇಲ್ಲಾಂದರೆ ಕ್ಯಾನ್ಸರಿಗೆ ಕೊಡುವಾಗ ಆ ಕ್ಯಾನ್ಸರ್ ಕರಗೋಗ್ಲಿಕ್ಕೆ ಇನ್ನೊಂದು ಜಾಸ್ತಿ ಚಾನ್ಸಸ್ ಇರ್ತದೆ.
ಆ್ಯಂಡ್ ಬೇರೆ ಏನಂದರೆ ನಾವೀಗ ಟ್ಯೂಬ್ ಹಾಕಿ ಟ್ಯೂಬ್ ಮುಖಾಂತರ ನಾವು ರೇಡಿಯೇಷನ್ ಕೊಡೋದು. ಸೊ ಅದಕ್ಕೆ ಏನಾಗ್ತದೆ ಅಂದರೆ ಸುತ್ತಮುತ್ತ ಇರೋದು ಜಾಗದಕ್ಕೆ ಜಾಸ್ತಿ ರೇಡಿಯೇಷನ್ ಡೋಸ್ ಹೋಗೋದಿಲ್ಲ. ಸೊ ಸೈಡ್ ಎಫೆಕ್ಟ್ಸ್ ಕೂಡ ಬಹಳ ಕಡಿಮೆ ಇರ್ತದೆ ಬ್ರೇಕಿಥೆರಪಿಯಲ್ಲಿ. ಬಟ್ ಅದರದ್ದು ಏನು ಲಿಮಿಟೇಷನ್ ಏನಂದರೆ ಬ್ರೇಕಿಥೆರಪಿದು, ಸೊ ತುಂಬ ದೊಡ್ಡ ಟ್ಯೂಮರ್ ಇದ್ದರೆ ನಮಗೆ ಬ್ರೇಕಿಥೆರಪಿ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಆಲ್ಮೋಸ್ಟ್ ಒಂದು 4 to 5 ಸೆಂಟಿಮೀಟರ್ಗಿಂತ ಕಡಿಮೆ ಇರೋದು ಟ್ಯೂಮರ್ಸಲ್ಲಿ, ಸಣ್ಣ ಟ್ಯೂಮರ್ಸಲ್ಲಿ, ಆಕ್ಸೆಸಿಬಲ್ ಅಂದರೆ ಈಗ ಬಾಯಲ್ಲಿ ಟ್ಯೂಮರ್ ತುಂಬ ಒಳಗೆ ಇದೆ, ಧ್ವನಿಪೆಟ್ಟಿಯ ಒಳಗಡೆ ಎಲ್ಲ ಅದು ಟ್ಯೂಮರ್ ಇದ್ದರೆ ನಮಗೆ ಟ್ಯೂಬ್ ಹಾಕಲಿಕ್ಕೆ ಡಿಫಿಕಲ್ಟಿ ಆಗ್ತದೆ. ಈಗ ಲಿಪ್ಪಲ್ಲಿ ತುಟಿ ಮೇಲೆ ಟ್ಯೂಮರ್, ಸಣ್ಣ ಟ್ಯೂಮರ್ ಎಲ್ಲ ಇದ್ದರೆ ನಾವು ಈಸಿಲಿ ಅದು ಟ್ಯೂಬ್ಸ್ ಅದರ ಮೇಲೆ ಹಾಕ್ಬೋದು. ಸೊ ಅದು ಒಂದು ಲಿಮಿಟೇಷನ್ ಅಂತ ಹೇಳ್ಬೋದು ಬ್ರೇಕಿಥೆರಪಿಯಲ್ಲಿ. ಇನ್ನೊಂದು ಏನಂದರೆ ಕಂಪೇರ್ ಟು ನಾರ್ಮಲಿ ತುಟಿ ಮೇಲೆ ಕ್ಯಾನ್ಸರ್ ಇದ್ದರೆ ಕೆಲವೊಮ್ಮೆ ದೊಡ್ಡ ಪ್ರಮಾಣದ ಕ್ಯಾನ್ಸರ್ ಇದ್ದರೆ ನಾವದು ಆಪರೇಷನ್ ಮಾಡ್ತೀವಿ. ಸೊ ಆಪರೇಷನ್ ಮಾಡುವಾಗ ಏನಾಗ್ತದೆ ಅಂದರೆ ಇಷ್ಟು ಭಾಗ ಎಲ್ಲಿ ಅದು ಕ್ಯಾನ್ಸರ್ ಇರ್ತದೆ ಅದು ಸ್ವಲ್ಪ ದೊಡ್ಡದಾಗಿ ಅವರು ಕಟ್ ಮಾಡಬೇಕಾಗ್ತದೆ. ಸೊ ಈ ತುಟಿ ಮೇಲೆ ಇಷ್ಟು ದೊಡ್ಡ ಕ್ಯಾನ್ಸರ್ ಇದ್ದರೆ ಅದು ಫುಲ್ಲದು ತುಟಿ ಥರ ಅವರು ಕಟ್ ಮಾಡಬೇಕಾಗ್ತದೆ. ಸೊ ಆವಾಗ ಕಟ್ ಮಾಡುವಾಗ ಏನಂದರೆ ಪೇಷಂಟದು ಫಂಕ್ಷನಲ್ ಅಂದರೆ ಇದು ಅವರಿಗೆ ಊಟ ಮಾಡಲಿಕ್ಕೆ, ನೀರು ಕುಡಿಲಿಕ್ಕೆ ಅದಕ್ಕೆ ಎಲ್ಲ ತೊಂದರೆ ಆಗ್ತದೆ ಅದು ದೊಡ್ಡ ಪ್ರಮಾಣದ ಸರ್ಜರಿ ಎಲ್ಲ ಮಾಡಿದರೆ. ಸೊ ನಾವು ಅದರಲ್ಲಿ ಕಾಸ್ಮೆಸಿಸ್ ಅಂತ ಹೇಳ್ತೀವಿ. ಇಲ್ಲ ಹೇಗೆ ಅಂದರೆ ನಾವು ಹೊರಗಿಂದ ನೋಡುವಾಗ ಒಂದು ಅಪಿಯರೆನ್ಸ್ ಚೇಂಜ್ ಆಗ್ತದಲ್ಲ ಆಪ್ರೇಷನ್ ಆದಮೇಲೆ, ಮೇನ್ಲಿ ತುಟಿ ಮೇಲೆ ಎಲ್ಲ ಇದ್ದರೆ ಗೊತ್ತಾಗ್ತದಲ್ಲ. ಸೊ ಫೇಶಿಯಲ್ ಏನು ಹೇಳೋದು ಅದಕ್ಕೆ ಕಾಸ್ಮೆಸಿಸ್ ಚೇಂಜ್ ಆಗ್ತದೆ ಪೇಷಂಟದು. ಸೊ ಅದು ಒಂದು. ಎರಡನೇದೇನೆಂದರೆ ಫಂಕ್ಷನಲಿ ಆಲ್ಸೋ ಅವರಿಗೆ ಊಟ ಮಾಡಲಿಕ್ಕೆ, ತಿಂಡಿ ಮಾಡಲಿಕ್ಕೆ ಎಲ್ಲ ಪ್ರಾಬ್ಲಮ್ ಆಗ್ತದೆ ಸರ್ಜರಿಯಲ್ಲಿ ಮಾಡಿದರೆ. ಸೊ ದ್ಯಾಟ್ ಈಸ್ ಅನದರ್ ಅಡ್ವಾಂಟೇಜ್ ಆಫ್ ಬ್ರೇಕಿಥೆರಪಿ ನಾವು ಮಾಡಿದರೆ. ಸರ್, ರೇಡಿಯೇಷನ್ಗೆ ಸ್ಪೆಷಲ್ ಟೆಕ್ನಿಕ್ಸ್ ಎಲ್ಲ ಯಾವುದಿದೆ? ಸೊ ನಮ್ಮ ಹತ್ರ ಇರೋದು ಮೆಷಿನ್ದು ಹೆಸರು TrueBeam ಅಂತ ಹೇಳಿ. ಸೊ ಆ್ಯಕ್ಚುಲಿ ಇದು ನಮ್ಮ ಆನರಬಲ್ ವೈಸ್ ಚಾನ್ಸಲರ್ ಸರ್ ವಿಜಯ್ ಕುಮಾರ್ ಸರ್ ಒಂದು ಪ್ರಾಜೆಕ್ಟ್ ಬರೆದು ಟಾಟಾ ಟ್ರಸ್ಟಿಗೆ ಆ ಪ್ರಾಜೆಕ್ಟ್ ಕಳಿಸಿದ್ದಾರೆ. ಅಂದರೆ ನಮ್ಮಲ್ಲಿ ಒಂದು ಕ್ಯಾನ್ಸರ್ ಸೆಂಟರ್ ವಿತ್ ಆಲ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬೇಕು ಅಂತ ಹೇಳಿ. ಸೊ ಅದಕ್ಕೆ ಅದವರು ಟಾಟಾ ಟ್ರಸ್ಟ್ ಅವರು ಅಪ್ರೂವ್ ಮಾಡಿ ನಮಗೆ ಒಂದು ಈ ಫುಲ್ ಸೆಂಟರ್ ಡೊನೇಟ್ ಮಾಡಿದ್ದಾರೆ. ಅಲಾಂಗ್ ವಿತ್ ದಟ್ ನಮ್ಮ ಮೆಷೀನ್ ಕೂಡ ಇದು ಡೊನೇಟ್ ಮಾಡಿದ್ದಾರೆ. ಸೊ ಮೆಷಿನ್ದು ಹೆಸರು TrueBeam ಅಂತ ಹೇಳಿ. ಸೊ ಅದರದ್ದು ಕಾಸ್ಟ್ ನೋಡಿದರೆ ಒಂದು 25-30 ಕೋಟಿ ತನಕ ಬರ್ಬೋದು. ಸೊ TrueBeamದು ಸ್ಪೆಷಾಲಿಟಿ ಏನಂತ ಹೇಳಿದರೆ ನಾವು ನಾರ್ಮಲ್ ಆಗಿ ಮಾಡೋದು ರೇಡಿಯೇಷನ್ ಕೂಡ ಮಾಡ್ಬೋದು. ಅದರಲ್ಲಿ ಕೂಡ ಒಂದು ಸ್ಪೆಷಲ್ ಟೆಕ್ನಿಕ್ ಅಂದರೆ IMRT ಇಲ್ಲಾಂದರೆ ರ್ಯಾಪಿಡ್ ಆರ್ಕ್ ಅಂತ ಹೇಳ್ತೀವಿ. ಸೊ ಅದು ಅದರದ್ದು ಅಡ್ವಾಂಟೇಜ್ ಏನಂದರೆ ನಮ್ಮದು ಟ್ಯೂಮರ್ ಒಂದೇ ಶೇಪಲ್ಲಿ ಗುಳ್ಳೆ ಥರ ಇರೋದಿಲ್ಲ, ಶೇಪ್ ಕೂಡ ಕಾಂಪ್ಲೆಕ್ಸ್ ಇರ್ತದೆ. ಮತ್ತು ಅದು ಟ್ಯೂಮರ್ ನಾರ್ಮಲ್ ನಮ್ಮದು ಸೆಲ್ಲಲ್ಲಿ ನಾರ್ಮಲ್ ಟಿಶ್ಯೂಸ್ ಹತ್ರ ಕೂಡ ಇರ್ತದೆ. ಸೊ ನಾವು ನಮ್ಮ ರೇಡಿಯೇಷನ್ದು ಏಮ್ ಏನಂದರೆ ಟ್ಯೂಮರಿಗೆ ಮ್ಯಾಕ್ಸಿಮಮ್ ರೇಡಿಯೇಷನ್ ಹೋಗಬೇಕು, ಸುತ್ತಮುತ್ತ ಇರೋದು ನಾರ್ಮಲ್ ಜಾಗೆಗೆ ರೇಡಿಯೇಷನ್ ಮಿನಿಮೈಸ್ ಮಾಡಬೇಕು, ಇಲ್ಲಾಂದರೆ ಕಡಿಮೆ ಮಾಡಬೇಕು ಅಂತ ಹೇಳಿ. ಸೊ ಅದು ಯಾಕಂದರೆ ಪೇಷಂಟದು ಸೈಡ್ ಇಫೆಕ್ಟ್ಸ್ ಕಡಿಮೆ ಆಗ್ತದೆ ಹಾಗಿದ್ದರೆ. ಸೊ ಒನ್ ಆಫ್ ದ ಟೆಕ್ನಿಕ್ಸ್ ಅದಕ್ಕೆ ಹೆಲ್ಪ್ಫುಲ್ ಆಗೋದು ಯಾವುದಂದರೆ IMRT ಇಲ್ಲಾಂದರೆ ರ್ಯಾಪಿಡ್ ಆರ್ಕ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಹೇಗಿರ್ತದಂದರೆ ಇದು ಟ್ಯೂಮರ್ದು ಹೇಗೆ ಶೇಪ್ ಇರ್ತದಲ್ಲ, ಗುಳ್ಳೆ ಥರ ಇರೋದಿಲ್ಲಲ್ಲ, ಕಾಂಪ್ಲೆಕ್ಸ್ ಶೇಪ್ ಇರ್ತದೆ. ಆ ಶೇಪಲ್ಲೇ ನಮಗೆ ಜಾಸ್ತಿ ಡೋಸ್ ಕೊಡಲಿಕ್ಕೆ ಆಗ್ತದೆ ಆಯಿತಾ. ಸರೌಂಡಿಂಗ್ ಟಿಶ್ಯೂಸಲ್ಲಿ ನಮಗೆ ಕಡಿಮೆ ಡೋಸ್ ರೇಡಿಯೇಷನ್ ಹೋಗೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಕಡಿಮೆ ಡೋಸ್ ಸರೌಂಡಿಂಗ್ ಟಿಶ್ಯೂ ಅಲ್ಲಿ ನಾವು ಇದು ಮಾಡ್ಬೋದು, ಆ ಥರ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಆ ಥರ ಟ್ರೀಟ್ಮೆಂಟ್ ಮಾಡಿದರೆ ಪೇಷಂಟಿಗೆ ಈಗ ಫುಲ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಬೋದು. ಸೊ ಜನರಲಿ ಫುಲ್ ಟ್ರೀಟ್ಮೆಂಟ್ ಅಂದರೆ ವಾರಕ್ಕೆ 5 ದಿನ ಟ್ರೀಟ್ಮೆಂಟ್ ಇರ್ತದೆ ಜನರಲಿ, ಡೈಲಿ ಆ ಥರ ಇರ್ತದೆ. ಸ್ಯಾಟರ್ಡೆ ಸಂಡೇ ಇಲ್ಲಾಂದರೆ ವೀಕೆಂಡ್ ಅಷ್ಟೇ ಹಾಲಿಡೇ ಇರ್ತದೆ. ಆ ಥರ ಒಂದು 6 ವೀಕ್ಸ್ 6-7 ವಾರ ಟ್ರೀಟ್ಮೆಂಟ್ ಇರ್ತದೆ. ಸೊ ಮೊದಲು ಹೇಗಿತ್ತಂದರೆ ನಮ್ಮದು ಟೆಕ್ನಾಲಜಿ ರೇಡಿಯೇಷನಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಕೊಬಾಲ್ಟ್ ಮೆಷಿನ್ ಅಂತ ಇತ್ತು ಮೊದಲು. ಸೊ ಅದರಲ್ಲಿ ಹೇಗಿತ್ತಂದರೆ ಈಗ ಬಾಯಿದು ಕ್ಯಾನ್ಸರಲ್ಲಿ ನಾವು ರೇಡಿಯೇಷನ್ ಕೊಡುವಾಗ ಇಲ್ಲಿ ಪೂರ್ತಿ ರೇಡಿಯೇಷನ್ ಡೋಸ್ ಹೋಗ್ತಿತ್ತು. ಅಲ್ಲಿ ಹೋಗುವಾಗ ಏನಾಗ್ತದೆ ಅಂದರೆ ಆಲ್ಮೋಸ್ಟ್ ಒಂದು 50% ಪೇಷಂಟ್ಸ್ ಪೂರ್ತಿ ಟ್ರೀಟ್ಮೆಂಟ್ ಅವರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಅಷ್ಟು ಸೈಡ್ ಎಫೆಕ್ಟ್ಸ್ ಬರ್ತಿತ್ತು. ಬಟ್ ವಿತ್ ಈಗ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಈಗ ಅಷ್ಟು ಟ್ರೀಟ್ಮೆಂಟು ನಾವು
ಅವರಿಗೆ ಜಾಸ್ತಿ ಸೈಡ್ ಇಫೆಕ್ಟ್ಸ್ ಇಲ್ಲ ಅಂದರೆ ಕೂಡ ನಾವು ಕೊಡ್ಬೋದು. ಸೊ ದ್ಯಾಟ್ ಅವರು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡೋದು ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ನಮ್ಮದು ಸಕ್ಸಸ್ ಕೂಡ ಜಾಸ್ತಿ ಇರ್ತದೆ. ಓಕೆ, ದ್ಯಾಟ್ ಈಸ್ ಒನ್ ಆಫ್ ದ ಟೆಕ್ನಿಕ್ಸ್, ರ್ಯಾಪಿಡ್ ಆರ್ಕ್ ಅಂತ ಹೇಳೋದು. ಅದು ಬಿಟ್ಟು ದಿಸ್ ಮೆಷಿನ್ ಟ್ರೂ ಬೀಮ್ ಯಾಕೆ ಸ್ಪೆಷಲ್ ಅಂತ ಹೇಳಿದರೆ, ಅದರಲ್ಲಿ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ, ಅದು ಒಂಥರ ಎಕ್ಸ್ಟರ್ನಲ್ ರೇಡಿಯೇಷನ್ ಟೈಪ್. ಅದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ, ಈಗ ಜನರಲಿ ನಾವು ಹೇಳೋದು ಥರ ಅದು ರೇಡಿಯೇಷನ್ ಡೋಸ್ ನಾವು ಒಂದಿನ ಕೊಡೋದು 2 ಗ್ರೇ ಡೋಸ್ ಥರ ಕೊಡ್ತೀವಿ. ಬಟ್ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿಯಲ್ಲಿ ನಾವು ಆಲ್ಮೋಸ್ಟ್ ಒಂದು 10 to 15 ಗ್ರೇ ತನಕ ಒಂದೇ ಸಿಟ್ಟಿಂಗಲ್ಲಿ ನಾವು ಕೊಡ್ತೀವಿ. ಸೊ ಜನರಲಿ ಇದು ಎಲ್ಲಿ ನಾವು ಮಾಡೋದಂತ ಹೇಳಿದರೆ, ಈಗ ಸಪೋಸ್ ಬ್ರೈನಲ್ಲಿ ಮೆಟಾಸ್ಟಾಸಿಸ್ ಅಂದರೆ ಬ್ರೈನಲ್ಲಿ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ, ಅದು ಒಂದೇ ಜಾಗದಲ್ಲಿ ಇದೆ. ಸೊ ಅಲ್ಲಿ ಅಷ್ಟೇ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಇದು ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಹೆಲ್ಪ್ಫುಲ್ ಆಗ್ತದೆ. ಪ್ಲಸ್ ಕೆಲವುದು ನಾನ್ ಕ್ಯಾನ್ಸರಸ್ ಕಂಡೀಷನ್ಸ್ ಅಂದರೆ ಬಿನೈನ್ ಕಂಡೀಷನ್ಸ್ ಅಂತ ನಾವು ಹೇಳ್ತೀವಿ, ಅದು ಕ್ಯಾನ್ಸರ್ ಇರುವುದಿಲ್ಲ, ಬಟ್ ಅದರಲ್ಲಿ ಪೇಷಂಟ್ಸಿಗೆ ಸಿಂಪ್ಟಮ್ಸ್ ಬರ್ತದೆ. ಅಂದರೆ ಅಕೌಸ್ಟಿಕ್ ಶ್ವಾನೋಮಾ ಅಂತ ಇರ್ತದೆ, ಅದರಲ್ಲಿ ಕಿವಿ ಕೇಳಲಿಕ್ಕೆ ಪ್ರಾಬ್ಲಮ್ ಬರ್ತದೆ ಪೇಷಂಟಿಗೆ, ಕಿವಿಯಲ್ಲಿ ಕುಯ್ 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 ಅಂತ ಸೌಂಡ್ ಬರ್ತದೆ, ತಲೆ ತಿರುಗ್ತದೆ. ಸೊ ಅಲ್ಲಿ ಒಂದು ಅಕೌಸ್ಟಿಕ್ ಶ್ವಾನೋಮಾ ಅಂದರೆ ಇಲ್ಲಿ ಬ್ರೈನಲ್ಲಿ ಒಂದು ಸಣ್ಣದೊಂದು ಗಡ್ಡೆ ಥರ ಇರ್ತದೆ. ಬಟ್ ಅದರಲ್ಲಿ ಆಪರೇಷನ್ ಮಾಡಲಿಕ್ಕೆ ಎಲ್ಲ ಟೈಮಲ್ಲಿ ಆಗೋದಿಲ್ಲ, ಯಾಕಂದರೆ ಕ್ರಿಟಿಕಲ್ ಆಗಿ ಇರೋದು ನರಗಳು ಅಲ್ಲಿ ಅದು ಅಂಟ್ಕೊಂಡಿರುತ್ತೆ, ಇಲ್ಲಾಂದರೆ ಕ್ರಿಟಿಕಲ್ ಆಗಿ ಇರೋದು ರಕ್ತನಳಿ ಹತ್ತಿರ ಇರ್ತದೆ ಅದು. ಸೊ ಆಪರೇಷನ್ ಮಾಡುವಾಗ ಅದರಲ್ಲಿ ಇರ್ರಿವರ್ಸಿಬಲ್ ಆಗಿ ಅದು ನರಕ್ಕೆ ಡ್ಯಾಮೇಜ್ ಆಗ್ತದೆ. ಸೊ ಆ ಕಂಡೀಷನ್ಸಲ್ಲಿ ನಾವು ಇದು ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳಿ ಯೂಸ್ ಮಾಡ್ಬೋದು. ಅದರಲ್ಲಿ ನಾವೀಗ ಒಂದು 10 to 15 ಗ್ರೇ ಒಂದೇ ಸಿಟ್ಟಿಂಗಲ್ಲಿ ಪೇಷಂಟಿಗೆ ಕೊಡ್ತೀವಿ. ಅದಾದಮೇಲೆ ಮತ್ತೆ ನಾವು ದಿಸ್ ಇಸ್ ಲೈಕ್ ಸರ್ಜರಿ ಥರನೇ, ಬಟ್ ನಾವು ಒಂದು ಗಾಯ ಕೂಡ ಪೇಷಂಟ್ ಮೇಲೆ ಬಾಡಿ ಮೇಲೆ ಹಾಕೋದಿಲ್ಲ. ಸೊ ದ್ಯಾಟ್ ಇಸ್ ವೈ ಇಟ್ಸ್ ಕಾಲ್ಡ್ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಅನದರ್ ಸ್ಪೆಷಲ್ ಟೆಕ್ನಿಕ್ ದಟ್ ಟ್ರೂ ಬೀಮ್ ಹ್ಯಾಸ್. ಓಕೆ ಸರ್, ರೇಡಿಯೇಷನ್ ಮಷಿನ್ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ರೇಡಿಯೇಷನ್ ಮಾಡೋದ್ರಿಂದ ಯಾವುದೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ? ಸೊ ಇಟ್ ಡಿಪೆಂಡ್ಸ್ ನಾವು ಎಲ್ಲಿ ರೇಡಿಯೇಷನ್ ಮಾಡ್ತೀವಿ ಅಂತ ಹೇಳಿ. ಈಗ ಸಪೋಸ್ ಇದು ಬಾಯಿದು ಕ್ಯಾನ್ಸರ್ ಇದ್ದರೆ ಅಲ್ಲಿ ನಾವು ರೇಡಿಯೇಷನ್ ಮಾಡುವಾಗ ಬಾಯಲ್ಲಿ ಗಾಯ ಬರ್ಬೋದು, ಚಿಕ್ಕ ಚಿಕ್ಕ ಅಲ್ಸರ್ ಥರ ಬರ್ಬೋದು, ನಾಳಿಗೆಯಲ್ಲಿ, ತುಟಿಯಲ್ಲಿ. ಪೇಷಂಟಿಗೆ ಅವರಿಗೆ ಬಾಯಲ್ಲಿ ಊಟ ಮಾಡಲಿಕ್ಕೆ ತೊಂದರೆ ಆಗ್ಬೋದು, ಜಗಿಲಿಕ್ಕೆ ತೊಂದರೆ ಆಗ್ಬೋದು, ನುಂಗ್ಲಿಕ್ಕೆ ಪ್ರಾಬ್ಲಮ್ ಬರ್ಬೋದು, ಖಾರ ಊಟ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಮತ್ತು ಬಾಯಿ ಒಣಗ್ತದೆ, ಡ್ರೈ ಆಗ್ತದೆ. ಸೊ ಬಾಯಿ ಡ್ರೈ ಆಗುವಾಗ ಅವರಿಗೆ ಸ್ವಲ್ಪ ಅನ್ನ ಕೂಡ ಊಟ ಮಾಡುವಾಗ ಸ್ವಲ್ಪ ಒಂಥರ ನುಂಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಇದು ಬಾಯಿದು ಕ್ಯಾನ್ಸರ್ ಆದರೆ. ಬ್ರೆಸ್ಟ್ದು ಕ್ಯಾನ್ಸರ್ ಆದರೆ ಅದು ಚರ್ಮದಲ್ಲಿ ಸ್ವಲ್ಪ ಇರಿಟೇಷನ್ ಆಗ್ಬೋದು. ಇರಿಟೇಷನ್ ಅಂದರೆ ತುರಿಕೆ ಬರ್ತದೆ, ಅವರಿಗೆ ಸ್ವಲ್ಪ ಡಿಸ್ಕಲರೇಷನ್ ಆಗ್ಬೋದು ಸ್ಕಿನ್ನಲ್ಲಿ. ಸೊ ದೀಸ್ ಆರ್ ನಾಟ್ ವೆರಿ, ಅಂದರೆ ನಾನು ಹೇಳುವಾಗ ನಿಮಗೆ ಅಷ್ಟು ತುಂಬ ಸೈಡ್ ಎಫೆಕ್ಟ್ ಥರ ಅನಿಸೋದಿಲ್ಲ. ಸೊ ದ್ಯಾಟ್ ಈಸ್ ಬಿಕಾಸ್ ದ ಟೆಕ್ನಾಲಜಿ ಹ್ಯಾಸ್ ಅಡ್ವಾನ್ಸ್ ಸೋ ಮಚ್ ದ್ಯಾಟ್ ವಿ ಆರ್ ಲಿಮಿಟಿಂಗ್ ಸೈಡ್ ಎಫೆಕ್ಟ್ಸ್ ಟು ದಿಸ್ ಮಚ್ ಓನ್ಲಿ. ಓಕೆ, ಈಗ ನೆಕ್ಸ್ಟ್ ಅಂದರೆ ಈಗ ಗರ್ಭಕೋಶದ ಕ್ಯಾನ್ಸರಿಗೆ ನಾವು ರೇಡಿಯೇಷನ್ ಕೊಡುವಾಗ, ಬಿಕಾಸ್ ಅದರಲ್ಲಿ ಹೊಟ್ಟೆಯಲ್ಲಿ ನಾವು ರೇಡಿಯೇಷನ್ ಕೊಡೋದಲ್ಲ, ಸೊ ಆ ಟೈಮಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ಹಸಿವು ಸ್ವಲ್ಪ ಕಡಿಮೆ ಆಗ್ತದೆ, ಟಾಯ್ಲೆಟ್ ಹೋಗಲಿಕ್ಕೆ ಕೆಲವೊಮ್ಮೆ ಪ್ರಾಬ್ಲಮ್ ಆಗ್ತದೆ, ಕೆಲವೊಮ್ಮೆ ಬೇದಿ ಆಗ್ತದೆ, ಅವರಿಗೆ ವೀಕ್ನೆಸ್ ಆಗ್ಬೋದು ಬೇದಿ ಜಾಸ್ತಿ ಆದರೆ. ಸೊ ಈ ಥರ ಎಲ್ಲ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಇರ್ತದೆ. ಬಟ್ ಮೋಸ್ಟ್ ಆಫ್ ದ ಸೈಡ್ ಎಫೆಕ್ಟ್ಸ್ ಈಗ ಈ ಏಜಲ್ಲಿ ಇಟ್ ಈಸ್ ಮ್ಯಾನೇಜಬಲ್ ವಿತ್ ಓನ್ಲಿ ಮಾತ್ರೆ ಎಲ್ಲ ಕೊಟ್ಟು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಡಾಕ್ಟರ್, ನಂದು ಮುಂದಿನ ಕ್ವೆಶ್ಚನ್, ರೇಡಿಯೇಷನ್ಗೆ ಬರುವಂಥ ರೋಗಿಗಳು ಯಾವ ರೀತಿ ಪ್ರಿಪೇರ್ ಆಗಬೇಕು ಮತ್ತು ಅದರ ಪ್ರೊಸೆಸ್ ಎಲ್ಲ ಹೇಗಿರ್ತದೆ ಅಂತ? ಅದು ಈಗ ಸಪೋಸ್ ಪೇಷಂಟಿಗೆ ನಾವು ರೇಡಿಯೇಷನ್ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಕೂಡ ಪ್ಲ್ಯಾನ್ ಮಾಡಲಿಕ್ಕೆ ಮುಂಚೆನೇ ಈಗ ಪೇಷಂಟ್ ಡಯಾಗ್ನೋಸ್ ಆಗಿ ಬಂದಿದ್ದಾರೆ ಕ್ಯಾನ್ಸರ್ ಅಂತ ಹೇಳಿ, ಅದಾದಮೇಲೆ ವಾಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ನಾವು ಪೇಷಂಟಿಗೆ ಕೊಡ್ಬೋದು, ಅವರಿಗೆ ರೋಗಿಗಳಿಗೆ ಕೊಡ್ಬೋದು ಅಂತ ಹೇಳಿದರೆ ಅದು ನಾವು ಪ್ಲ್ಯಾನ್ ಮಾಡ್ತೀವಿ.
ಅಂದರೆ ಒಂದು ಟ್ಯೂಮರ್ ಬೋರ್ಡ್ ಅಂತ ಇರುತ್ತೆ. ಒಂದು ಮೀಟಿಂಗಲ್ಲಿ ಇದು ಕ್ಯಾನ್ಸರಿಗೆ ಮೇನ್ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ, ರೇಡಿಯೇಷನ್, ಇಲ್ಲಾಂದರೆ ಕೀಮೊಥೆರಪಿ. ಸೊ ಅದು ಈ 3 ಸ್ಪೆಷಾಲಿಟಿ ಡಾಕ್ಟರ್ಸ್ಗಳು ಒಟ್ಟಿಗೆ ಒಂದು ಮೀಟಿಂಗಲ್ಲಿ ಆ ಪೇಷಂಟ್ ಬಗ್ಗೆ, ಆ ರೋಗಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಯಾವ ಸ್ಟೇಜಲ್ಲಿ ರೋಗ ಇದೆ, ಹೇಗೆ ನಾವು ಬೆಸ್ಟ್ ಇದಕ್ಕೆ ಮುಂದೆ ಹೋಗ್ಬೋದು, ಸರ್ಜರಿ ಮಾಡಬೇಕಾ ಫಸ್ಟ್, ಇಲ್ಲ ಸರ್ಜರಿಗಿಂತ ಮೊದಲು ಕೀಮೊಥೆರಪಿ ಇಲ್ಲ ಇಂಜೆಕ್ಷನ್ ಕೊಡಬೇಕಾ, ಇಲ್ಲ ರೇಡಿಯೇಷನ್ ಕೊಡಬೇಕಾ. ಸೊ ಇದು ಡಿಸ್ಕಷನ್ ಆದಮೇಲೆ ಟ್ಯೂಮರ್ ಬೋರ್ಡಲ್ಲಿ, ಇಲ್ಲಾಂದರೆ ಆ ಮೀಟಿಂಗಲ್ಲಿ ಡಿಸ್ಕಸ್ ಆದಮೇಲೆ ಸಪೋಸ್ ರೇಡಿಯೇಷನಿಗೆ ಅವರು ಹೇಳಿದ್ದಾರೆ ಅಂದರೆ ರೇಡಿಯೇಷನ್ಗೆ ನಾವು ರೇಡಿಯೇಷನ್ OPDಯಲ್ಲಿ ಫಸ್ಟ್ ಪೇಷಂಟಿಗೆ ನೋಡ್ತೀವಿ, ಅವರು ಹೇಗಿದ್ದಾರೆ, ಅವ್ರದ್ದು ಕಂಡೀಷನ್ ಹೇಗಿದೆ, ಎಷ್ಟು ರೇಡಿಯೇಷನ್ ನಾವು ಇದರಲ್ಲಿ ಕೊಡ್ಬೋದು ಅಂತ ಹೇಳಿ ಎಲ್ಲ ಡಿಸೈಡ್ ಮಾಡ್ತೀವಿ. ಅದು ಒಂದು ಡಿಸೈಡ್ ಮಾಡಿದ ಮೇಲೆ ಅವರಿಗೆ ಫಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಏನಿರುತ್ತೆ, ಹೇಗಿರ್ತದೆ ರೇಡಿಯೇಷನ್ ಅಂತ ಹೇಳಿ. ಅದಾದಮೇಲೆ ಒಂದು CT ಸ್ಕ್ಯಾನ್ ಒಂದು ಪೇಷಂಟಿಗೆ ಮಾಡಬೇಕಾಗ್ತದೆ. ಅದು CT ಸ್ಕ್ಯಾನ್ ಅದು ನಾವು ಕಂಪ್ಯೂಟರಲ್ಲಿ ಆ್ಯಕ್ಚುಲಿ ರೇಡಿಯೇಷನ್ ಪ್ಲ್ಯಾನ್ ಮಾಡೋದು. ಸೊ ಅದು CT ಸ್ಕ್ಯಾನ್ ಮುಖಾಂತರ ಪ್ಲ್ಯಾನ್ ಮಾಡೋದು. ಸೊ CT ಸ್ಕ್ಯಾನ್ ಒಂದು ಮಾಡಿದ ಮೇಲೆ ಆ ಕಂಪ್ಯೂಟರಲ್ಲಿ ನಾವು ಅದು ಆ್ಯಕ್ಚುಲಿ ಡ್ರಾ ಮಾಡ್ತೀವಿ, ಎಲ್ಲಿ ಗಡ್ಡೆ ಇದೆ, ಎಲ್ಲಿ ನಾರ್ಮಲ್ ಆಗಿ ಇರೋದು ಟಿಶ್ಯೂ ಇದೆ, ಎಲ್ಲಿ ನಾವು ರೇಡಿಯೇಷನ್ ಜಾಸ್ತಿ ಕೊಡಬಾರ್ದು, ಅದು ಎಲ್ಲ ರೀಜನ್ಸ್ ಕೂಡ ನಾವು ಡ್ರಾ ಮಾಡಿ ಮತ್ತೆ ನಾವು ಪ್ಲ್ಯಾನ್ ಮಾಡ್ತೀವಿ ರೇಡಿಯೇಷನ್. ಸೊ ಈಗ ರೇಡಿಯೇಷನ್ ಒಂದು ಸಲ CT ಸ್ಕ್ಯಾನ್ ಆದಮೇಲೆ ಪ್ಲ್ಯಾನ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ಒಂದು 1 to 2 days ನಮಗೆ ಬೇಕಾಗ್ತದೆ. ಯಾಕಂದರೆ ಅದು ಸರಿಯಾಗಿ ಒಂದು ಸಲ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಒಂದು ಸಲ ನಾವು ರೇಡಿಯೇಷನ್ ಕೊಟ್ಟರೆ ಅದು ವಾಪಸ್ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಅದು ಕೊಡುವಾಗಲೇ ನಾವು ಪ್ರಿಕಾಷನ್ ತಗೊಂಡು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ. ಸೊ ಒಂದು ಸಲ ರೇಡಿಯೇಷನ್ ಪ್ಲ್ಯಾನ್ ಮಾಡಿ ನಾವು ಮತ್ತು ಪೇಷಂಟನ್ನು ಕರಿತೀವಿ ರೇಡಿಯೇಷನ್ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನಾವು ಅವರಿಗೆ ಪ್ರಿಕಾಷನ್ಸ್ ಏನು ತೆಗಿಬೇಕು, ಏನವರು ಹೇಗೆ ಇದು ಪ್ರಿಪೇರ್ ಮಾಡಬೇಕು ರೇಡಿಯೇಷನಿಗೆ ಅಂತ ಎಲ್ಲ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಹೆಡ್ ಆ್ಯಂಡ್ ನೆಕ್ ಬಾಯಿದು ಕ್ಯಾನ್ಸರ್ ಇದ್ದರೆ ಅಲ್ಲಿ ನಾವು ರೇಡಿಯೇಷನ್ ಕೊಡ್ತಾ ಇದ್ದರೆ ಅವರಿಗೆ ಕತ್ತಲ್ಲಿ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅದಕ್ಕೆ ಅವರಿಗೆ ಲೂಸ್ ಕಾಟನ್ದು ಶರ್ಟ್ ಇಲ್ಲಾಂದರೆ T-ಶರ್ಟ್ ಹಾಕಲಿಕ್ಕೆ ಹೇಳ್ತೀವಿ. ಅಂದರೆ ಕಾಲರ್ಲೆಸ್ T-ಶರ್ಟ್ ಇಲ್ಲಾಂದರೆ ಕಾಲರ್ಲೆಸ್ ಶರ್ಟ್ ಹಾಕಲಿಕ್ಕೆ ಹೇಳ್ತೀವಿ. ಯಾಕಂದರೆ ಇದು ಕತ್ತು ಓಪನ್ ಇರಬೇಕು ಯಾವಾಗಲೂ. ಅದು ಕಾಲರ್ ಇಲ್ಲಿ ತಾಗಿದ್ರೆ ಮತ್ತು ಚರ್ಮದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಸೊ ಈ ಥರ ಪ್ರಿಕಾಷನ್ಸ್ ಏನೇನು ಆ ಪರ್ಟಿಕ್ಯುಲರ್ ಕ್ಯಾನ್ಸರಿಗೆ, ಈಗ ಹೆಡ್ ಆ್ಯಂಡ್ ನೆಕ್ ಬಾಯಿದು ಕ್ಯಾನ್ಸರ್ ಆದರೆ ಬಾಯಿದು, ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಅದರದ್ದು ಪ್ರಿಕಾಷನ್ಸ್ ಅದೆಲ್ಲ ನಾವು ಪೇಷಂಟಿಗೆ ಫಸ್ಟ್ ಹೇಳ್ತೀವಿ. ಅದಾದಮೇಲೆ ಮೆಷೀನಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಪ್ರಿಪೇರ್ ಮಾಡಿಸ್ತೀವಿ ಪೇಷಂಟಿಗೆ. ಸೊ ಒಂದು ಸಲ ಮಷೀನಲ್ಲಿ ಮಲಗಿಸಿದ ಮೇಲೆ ಕೂಡ ಟ್ರೂಬಿ ಮೆಷಿನ್ ಈಸ್ ಕೇಪಬಲ್ ಆಫ್ ಟೇಕಿಂಗ್ CT ಸ್ಕ್ಯಾನ್ ಅಲ್ಲೇ ಕೆಳಗೆ ಟ್ರೀಟ್ಮೆಂಟಲ್ಲಿ ಕೂಡ ಟ್ರೀಟ್ಮೆಂಟ್ ರೇಡಿಯೇಷನ್ ಕೊಡಲಿಕ್ಕೆ ಮುಂಚೆನೇ ಆ ಮೆಷೀನಲ್ಲೇ ನಾವೊಂದು CT ಸ್ಕ್ಯಾನ್ ಥರ ಮಾಡ್ಬೋದು. ಈ CT ಸ್ಕ್ಯಾನ್ ಎಕ್ಸ್ರೇ ಕೂಡ ಮಾಡ್ಬೋದು. ಸೊ ಇದು ಯಾಕೆ ಮಾಡೋದಂತ ಹೇಳಿದರೆ ಅದು ಎಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡಬೇಕು ಅದೇ ಜಾಗದಲ್ಲಿ ಟ್ರೀಟ್ಮೆಂಟ್ ಹೋಗ್ತದಾ ಇಲ್ವಾ ಅಂತ ಹೇಳಿ ಕನ್ಫರ್ಮ್ ಮಾಡಲಿಕ್ಕೆ ಈ ಥರ ಇದು ಎಕ್ಸ್ರೇ ಇಲ್ಲಾಂದರೆ CT ಸ್ಕ್ಯಾನ್ ಮಾಡೋದು. ಸೊ ಅದು ಕನ್ಫರ್ಮ್ ಒಂದು ಸಲ ಆದಮೇಲೆ ಅವರಿಗೆ ನಾವು ರೇಡಿಯೇಷನ್ ಕೊಡೋದು. ಸೊ ಇಷ್ಟೆಲ್ಲ ಪ್ರೊಸೀಜರ್ಸ್ ಎಲ್ಲ ಇರ್ತದೆ ಬಿಫೋರ್ ಸ್ಟಾರ್ಟಿಂಗ್ ರೇಡಿಯೇಷನ್ ಫಾರ್ ದ ಪರ್ಟಿಕ್ಯುಲರ್ ಪೇಷಂಟ್. ಓಕೆ ಸರ್, ನಿಮ್ಮ ಸಂಸ್ಥೆಯಲ್ಲಿ ಅವೈಲಬಲ್ ಇರುವಂತಹ ಸರ್ವಿಸ್ ಯಾವುದು ರೇಡಿಯೇಷನ್ಗಾಗಿ? ಸೊ ನಾನು ಹೇಳಿದ ಥರ ಆಲ್ ದ ಟೆಕ್ನಿಕ್ಸ್ ವಿಚ್ ಐ ಟೋಲ್ಡ್ ಅರ್ಲಿಯರ್. ಯಾಕೆಂದರೆ ಒಂದಂದರೆ SRS, SBRT, IMRT, VMAT, ಮತ್ತು ಇಂಟರ್ನಲ್ ರೇಡಿಯೇಷನಿಗೆ ಹೇಳುವಾಗ ಬ್ರೇಕಿಥೆರಪಿ, ಇದೆಲ್ಲ ನಮ್ಮ ಸಂಸ್ಥೆಯಲ್ಲಿ ಅವೈಲಬಲ್ ಇದೆ. ಸೊ ಆಲ್ರೆಡಿ ನಾವು ಆಲ್ಮೋಸ್ಟ್ ಒಂದು 15 to 20 15ರಿಂದ 20 SRS ಕೇಸಸ್ ನಾನು ಹೇಳೋದು ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ ಆಲ್ರೆಡಿ. ಆ್ಯಂಡ್ ಪೇಷಂಟ್ಸ್ ಆಲ್ಮೋಸ್ಟ್ ಒಂದು 3 ತಿಂಗಳ 6 ತಿಂಗಳ ಆದಮೇಲೆ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವ್ರದ್ದು ಪ್ರಾಬ್ಲಮ್ಸ್ ಇದರಿಂದ ಕಡಿಮೆ ಆಗಿದೆ. ಸೊ ಆ್ಯಂಡ್ ನಾರ್ಮಲ್ ಆಗಿ ಕ್ಯಾನ್ಸರ್ ಪೇಷಂಟ್ಸ್ ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಏಪ್ರಿಲ್ 2022. ಸೊ ಆಲ್ಮೋಸ್ಟ್ ಪರ್ ಇಯರ್ ನಾವೊಂದು 700 ಆಡ್ ಪೇಷಂಟ್ಸ್, 750 ಪೇಷಂಟ್ಸ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅದು ಆಲ್ಮೋಸ್ಟ್ ಎಲ್ಲರೂ ಕರ್ನಾಟಕ, ನಾರ್ತ್ ಕರ್ನಾಟಕ, ನಾರ್ತ್ ಕೇರಳ, ಸೊ ಆಲ್ ದೀಸ್ 3 ರೀಜನ್ಸಿಂದ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾ ಇದ್ದಾರೆ. ಸರ್, ನಿಮ್ಮ ಸಂಸ್ಥೆಗೆ ಬರುವಂಥ ರೋಗಿಗಳಿಗೆ ಸರ್ಕಾರದಿಂದ ಯಾವೆಲ್ಲ ಸೌಲಭ್ಯಗಳಿರುತ್ತೆ ಸರ್?
ಸೊ ಇದು ನಾವು ಇಲ್ಲಿ ಟ್ರೀಟ್ಮೆಂಟ್ ಪುವರೆಸ್ಟ್ ಆಫ್ ದ ಪುವರಿಗೆ ಕೂಡ ಕೊಡ್ತೀವಿ, ರಿಚೆಸ್ಟ್ ಆಫ್ ದ ರಿಚ್ ಕೂಡ ಕೊಡ್ತೀವಿ. ಸೊ ಸರ್ಕಾರದಿಂದ ಇದು BPL ಬಿಲೋ ಪಾವರ್ಟಿ ಲೈನ್ ಕಾರ್ಡ್ ಇರೋದು ಪೇಷಂಟ್ಸಿಗೆ ಆಯುಷ್ಮಾನ್ ಆರೋಗ್ಯ ಭಾಗ್ಯ ಕರ್ನಾಟಕ ಯೋಜನೆಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಅದರಿಂದ BPL ಪೇಷಂಟ್ಸಿಗೆ ಪೂರ್ತಿ ಕಂಪ್ಲೀಟ್ಲಿ ಫ್ರೀ ಇರೋದು ಥರ ಟ್ರೀಟ್ಮೆಂಟ್ ನಮಗೆ ಕೊಡಲಿಕ್ಕೆ ಆಗ್ತದೆ. ಆ್ಯಂಡ್ ಅದು ಟ್ರೀಟ್ಮೆಂಟ್ ಕೂಡ ಇಟ್ ಈಸ್ ಅ ಹೈ ಎಂಡ್ ಟ್ರೀಟ್ಮೆಂಟ್ ದಟ್ ವಿ ಆರ್ ಗಿವಿಂಗ್ ವಿದೌಟ್ ಎನಿ ಫೈನಾನ್ಷಿಯಲ್ ಬಯಸ್. ಸೊ ಕಂಪ್ಲೀಟಾಗಿ ಫ್ರೀ ಟ್ರೀಟ್ಮೆಂಟ್ ಫಾರ್ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ ಹೋಲ್ಡರ್ಸಿಗೆ ನಮಗೆ ಕೊಡಲಿಕ್ಕೆ ಆಗ್ತದೆ. ಅದು ಬಿಟ್ಟರೆ ಆಲ್ ಇನ್ಶೂರೆನ್ಸ್ ಇ ಎಸ್ ಐ ಸ್ಕೀಮ್ಸ್ ಆಲ್ಸೋ ಆರ್ ಅವೈಲಬಲ್ ಇನ್ ದ ಹಾಸ್ಪಿಟಲ್. ಮತ್ತು ಪ್ರೈವೇಟ್ ಇನ್ಶೂರೆನ್ಸ್ ವಾಟ್ ಎವರ್ ಪೇಷಂಟ್ ಹ್ಯಾಸ್ ಅದರಲ್ಲಿ ಕೂಡ ನಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತದೆ. ಸರ್, ಹಾಗಾದರೆ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಲೈಫ್ ಸ್ಟೈಲ್ ಅನ್ನೋದು ಯಾವ ರೀತಿ ಇರಬೇಕಂತ? ಸೊ ಲೈಫ್ ಸ್ಟೈಲ್ ಅಂತ ಹೇಳಿದರೆ ನಾವು ಇಲ್ಲಿ ನೋಡೋದು ಕ್ಯಾನ್ಸರ್ ಕರ್ನಾಟಕ ಈ ಭಾಗದಲ್ಲಿ ಜಾಸ್ತಿ ಬರೋದು ಕ್ಯಾನ್ಸರ್ ಅಂದರೆ ಬಾಯಿದು ಕ್ಯಾನ್ಸರೇ ಜಾಸ್ತಿ ಬರೋದು. ಸೊ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ತಂಬಾಕು ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಆಲ್ಕೋಹಾಲ್ ಕುಡಿತಾರೆ. ಸೊ ಅಟ್ಲೀಸ್ಟ್ ತಂಬಾಕು ಯೂಸ್ ಮಾಡೋದು ಕಡಿಮೆ ಮಾಡಬೇಕು, ಇಲ್ಲಾಂದರೆ ಆಲ್ಕೋಹಾಲ್ ಕೂಡ ಕಡಿಮೆ ಮಾಡಬೇಕು. ಫುಡ್ ಏನಂದರೆ ಮೋರ್ ಆಫ್ ವೆಜಿಟಬಲ್ಸ್ ಇಲ್ಲ ಫ್ರೂಟ್ಸ್ ಆ ಥರ ಡಯಟ್ ಜಾಸ್ತಿ ತಗೊಂಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಪ್ರಿಫರಬ್ಲಿ ನಾವೀಗ ಸಿಟೀಸಲ್ಲಿರುವಾಗ ಪ್ರೊಸೆಸ್ಡ್ ಫುಡ್ಡೆಲ್ಲ ಜಾಸ್ತಿ ತೆಗಿತೀವಿ, ಜಾಸ್ತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಫ್ರೋಝನ್ ಫುಡ್ಡೆಲ್ಲ ಜಾಸ್ತಿ ತೆಗಿತೀವಿ. ಸೊ ಅದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಯಾವಾಗಲೂ ಟ್ರೈ ಮಾಡಬೇಕು. ಬೇರೆ ಪ್ರಿಕಾಷನ್ಸ್ ಏನಂದರೆ ಕ್ಯಾನ್ಸರ್ ಅದು ಸ್ವಲ್ಪ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಎಲ್ಲರಿಗೆ ಒಂದು ಥರ ಭಯ ಬಂದುಬಿಡತ್ತೆ. ಬಟ್ ಕ್ಯಾನ್ಸರ್ ಐ ವಾಂಟ್ ಟು ಸೇ ಈಸ್ ಕ್ಯೂರಬಲ್. ಯಾವಾಗ ಅಂದರೆ ಅದು ಅರ್ಲಿಯಾಗಿ ಡಿಟೆಕ್ಟ್ ಆಗಿದ್ದರೆ ಇಟ್ ಈಸ್ ಕ್ಯೂರಬಲ್. ಆಲ್ಮೋಸ್ಟ್ 95 to 98% ಕ್ಯೂರಬಲ್ ಇರ್ತದೆ ಸ್ಟೇಜ್ 1ಅಲ್ಲಿ. ಸೊ ಈವನ್ ಇಫ್ ಯು ಹ್ಯಾವ್ ಈಗ ಬಾಯಲ್ಲಿ ಕ್ಯಾನ್ಸರಲ್ಲಿ ಏನೋ ನಿಮಗೆ ಗಾಯ ಥರ ಆಗಿದೆ ಬಾಯಿ ಒಳಗಡೆ ನಾಳಿಗೆಯಲ್ಲಿ ಬಾಯಲ್ಲಿ ಗಾಯ ಆಗಿದ್ರೆ ಅದು ಹೀಲ್ ಆಗ್ತಾ ಇಲ್ಲ, 2-3 ವೀಕ್ಸಿಂದ ಹಾಗೆ ಇದೆ, ಜಾಸ್ತಿ ಆಗ್ತಾ ಇದೆ, ಹಾಗೇನಾದರೂ ಇದ್ದರೆ ಪ್ಲೀಸ್ ಅಪ್ರೋಚ್ ಯುವರ್ ಮೆಡಿಕಲ್ ಪ್ರಾಕ್ಟಿಷನರ್ ಆ್ಯಂಡ್ ಕನ್ಸಲ್ಟ್ ಹಿಮ್. ಅದೇ ಥರ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಿಮಗೆ ಕೈಯಲ್ಲಿ ಸ್ನಾನ ಎಲ್ಲ ಮಾಡುವಾಗ ಕೈಯಲ್ಲಿ ಏನಾದರೂ ಸಣ್ಣ ಗುಳ್ಳೆ ಥರ ಕೈಯಲ್ಲಿ ಹತ್ತಾ ಇದೆ ಅಂದರೆ ಅದೇ ಕೂಡ ಡೋಂಟ್ ಇಗ್ನೋರ್ ಇಟ್. ಸಣ್ಣ ಗುಳ್ಳೆ ಇದೆ, ಏನು ಪೇನ್ ನೋವೇನಿಲ್ಲ ಅಂತ ಹೇಳಿ ಇಗ್ನೋರ್ ಮಾಡಬೇಡ. ಪ್ಲೀಸ್ ಗೋ ಆ್ಯಂಡ್ ಕನ್ಸಲ್ಟ್ ಯುವರ್ ಮೆಡಿಕಲ್ ಪ್ರಾಕ್ಟಿಷನರ್ ಫಾರ್ ದ ಸೇಮ್. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ರೇಡಿಯೇಷನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಆರೋಗ್ಯ ದರ್ಪಣ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ಇಂದಿನ ಈ ಸಂಚಿಕೆಯಲ್ಲಿ ರೇಡಿಯೇಷನ್ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.